ಹರೇ ಕೃಷ್ಣ ಮಾತುಗಳ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ 25ನೇ ಶ್ಲೋಕ, ಕಡೆಯ ಶ್ಲೋಕ. ಏತದ್ ಏವ ಆತ್ಮಭೂರಾಜನ್ ನಾರದಾಯ ವಿವೃಚ್ಯತೆ ವೇದಗರ್ಭ ಅಭ್ಯದಾತ್ ಸಾಕ್ಷಾತ್ ಯತ್ ಆಹ ಹರಿ ಆತ್ಮನ. ಅನುವಾದ ಭಾವಾರ್ಥ by His Divine Grace ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜಯ. ಪ್ರಿಯ ದೊರೆಯೇ, ಮೊದಲು ಹುಟ್ಟಿದವನು ಬ್ರಹ್ಮ. ಹುಟ್ಟಿನಿಂದಲೇ ವೇದ ಜ್ಞಾನದಿಂದ ತುಂಬಿದ ಬ್ರಹ್ಮ ಭಗವಂತನ ಸ್ವಂತ ಮಗ. ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶಿಸಿದ. ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಹೇಳಿದ. ಎಸ್, ಪ್ರಭುಪಾದ ಒಂಜಿ ವಿಷಯ ಬಂದ್ಪೇರು. ಪ್ರಭುಪಾದ ಮನ್ಪಿನಿ, ಫಸ್ಟ್ ಯು ರೀಡ್ ಶಾಸ್ತ್ರ. ಓದೋಡಿಗೆ ನಮ್ಮ ಭಾಗವತಂ ಭಗವದ್ಗೀತಾ ರೀಡ್, then you understand. First read, then understand. Understand ಅರ್ಥಮಂತು ನೋಡು. ಫಸ್ಟ್ ಅದು ಓದೋಡು, ಸೆಕೆಂಡ್ ಅಂಡರ್ಸ್ಟ್ಯಾಂಡ್. ಅರ್ಥಮಂತು ನೆಂಚ ನಮಕ್ ಓದುನಾಗ ನಂಗೆ ಅರ್ಥ ಆಗುಸಿ. ನಮ್ಮ ಓದುವ ಅಣ್ಣ ದಾದಾ ಇಟ್ಟು ಮೆಸೇಜ್ ಇನ್ ಪ್ರಭುಪಾದ 3 ನಿಮಿಷ ನೆಂಚ ನಂಗೆ ಅರ್ಥ ಆಗುಸಿ. ಐಕ್ ಅಂಡರ್ಸ್ಟ್ಯಾಂಡ್ ಥ್ರೂ ಡಿವೋಟೀಸ್. ಐಕ್ ಇಂಗ್ ಕ್ಲಾಸ್ ಮಂತು ಏರಿಗೆ ಅರ್ಥ ಆತನು ಅಕ್ಕಳವೇನು ಪನ್ಬೇನು ಅಂಚ. ಸೆಕೆಂಡ್ ದ ಅಂಡರ್ಸ್ಟ್ಯಾಂಡ್. ಫಸ್ಟ್ ಯು ರೀಡ್, ಸೆಕೆಂಡ್ ಅಂಡರ್ಸ್ಟ್ಯಾಂಡ್, ದೆನ್ ಯು ಅಪ್ಲೈ ಇಟ್. ಬೊಕ್ಕ ನಮ್ಮವೇನು ದಾದ ನಂಗೆ ಅರ್ಥ ಆಂಡು ದಾದ ಓದಿಯ ಅವೇ ನಮ್ಮ ಜೀವನಡು ಅಳವಡಿಸು. ಅಪಗ ನಂಗೆ ಸಾಕ್ಷಾತ್ಕಾರ ತಿಕ್ಕೊಂಡು ರಿಯಲೈಸೇಷನ್. ಸಾಕ್ಷಾತ್ಕಾರ ವರ್ಪಿನಿ ಓದುದು ಭಕ್ತಿರ ಮೂಲಕ ಅರ್ಥಮಂತೊಂದು ಬೊಕ್ಕವೇ ನಮ್ಮ ಜೀವನಡು ಅಳವಡಿಸು. ಹಂಚನೆ ಮೂಲು ಅವೇನು ಬಂದ್ಬೇರಿತ ನೆಕ್ಸ್ಟ್ ಭಾವಾರ್ಥಡ್ ಆಯ್ತಾ ರಿಲೇಟೆಡ್ ಬರ್ಕೊಂಡು. ಪ್ರಿಯ ದೊರೆ ಶುಗಮನಿ ವನ್ಮಿನಿ. ಫಸ್ಟ್ ಹುಟ್ಟಿದವ ಬ್ರಹ್ಮ, ಫಸ್ಟ್ ಲಿವಿಂಗ್ ಎಂಟಿಟಿ ಹೇರ್ ಬ್ರಹ್ಮೆ. ಹುಟ್ಟಿನಿಂದಲೇ ವೇದ ಜ್ಞಾನದಿಂದ ತುಂಬಿದ ಬ್ರಹ್ಮ ಭಗವಂತನ ಸ್ವಂತ ಮಗ ತುಲೆ. ಹುಟ್ಟು ನಂಗೆ ಮಾತು ಗೊತ್ತುಂಡಿಗೆ. ಬ್ರಹ್ಮ ಇಂಚನ ಮನ ಪುಟ್ಟದ ಇವಾಗ ಬ್ರಹ್ಮಗೆ ದಾದವನ್ ಪುಡುದು ಗೊತ್ತು. ಬ್ರಹ್ಮೆ ದಾದವನ್ ಪುನು ಬ್ರಹ್ಮೆ ನಾಡೊಂದು ಪೋಪಿನಿ. ನಾಡೊಂದು ಪೋನಾಗ ಆಲ್ಮೋಸ್ಟ್ ಗರ್ಭೋದಕ ಶೈವಿಷ್ಣ ಕೈತಲ್ ಬಂದಾಗ ಟಪ್ ಒಂದು ಸೌಂಡ್ ಆಪ. ಟಾಪ್ ಅದು ನೀರು ಊರ್ನಾಗ ಟಪ್ ಒಂದು ಸೌಂಡ್ ಆಪ ಅಂಚ. ಟಾಪ್ ಅನ್ ಸೌಂಡ್ ಬಂದಾಗ ಬ್ರಹ್ಮ ಏತ್ ಇಂಟೆಲಿಜೆಂಟ್ ಬಂದಾಗ ಬ್ರಹ್ಮ ಗೊತ್ತಾಪಣೆ ಅಂತ ತಪಾಸ್ ಮಾಡ್ಕೊಡೋದು. ಪಣ ದಾದ ಮನ್ಪೊಡೋದು ಗೊತ್ತಿತ್ತು. ಬ್ರಹ್ಮ ಬಿಡುದೆ ಗರ್ಭೋದಕ ಶೈವಿಷ್ಣ ಪೋಲುದು ಪುಟ್ಟನು ಐದು ಬಗ್ಗೆ ದಾದ ಮನ್ಪೊಡೋದು ಗೊತ್ತಿತ್ತು. ಇನ್ಸ್ಟ್ರಕ್ಷನ್ ಇಚ್ಚಿ ದಾದ ಮನ್ಪೊಡೋದು. ತಪ್ಪೊಂದು ಸೌಂಡ್ ಆನಾಗನೇ ಅಂತ ತಪ್ಪ ಸೌಂಡ್ ಪೊಡೋದು ಗೊತ್ತಾಗ ಆತ್ ಇಂಟೆಲಿಜೆಂಟ್. ನಂಗೆ ಈ 4 ಸೋಂಟೆಡ್ ಆಕಂಡಲ್ ನಮ್ಮ ಬೊಕ್ಕಲ ನಮ್ಮ ಅನ್ಪೂಜ ತಪಸ್ ಒಂದು ಕಲಿಯುಗದ ಸಿಂಪ್ಟಮ್ಸ್. ನಮ್ಮ ಬೊಕ್ಕ ಬ್ರಹ್ಮನ ಕಂಪೇರ್ ಮಂತನ ತೂಲೆ ಓಡೆ ವ್ಯತ್ಯಾಸ. ನಮ್ಮ ದಾಲತ್ ಪುನಃ ನಮ್ಮ ಆತು ಡಲ್ಲೆಡೆಡ್. ಬ್ರಹ್ಮಗ ತುಲೆ ಬ್ರಹ್ಮನ ವಿಷಯ ಬಂದ್ಪೆ. ಬ್ರಹ್ಮೆ ಒಂದು ಬ್ರಹ್ಮೆ ಆವಡು, ಶಿವೆ ಆವಡು, ಇಂದ್ರಿಯ ಆವಡು ಮುಗುಲ್ ಮಾತ ಕೃಷ್ಣದು ಬೃಂದಾವನ ಬಂದಾಗ ಗೊತ್ತು ಜನ ಕೃಷ್ಣ ದೇವತಂಪ ಪುರುಷ ಅಂತ ಒಂದು ಮಾಮೂಲಿ ಹುಡುಗಿ ಬೇರೆ ಅವ್ರು ಬಿಲ್ಡರ್ ಆತ. ಶಿವ ಒಂಜಿ ರಾಕ್ಷಸಗೆ ಹೆಲ್ಪ್ ಮಾಡ್ಕೊ ಲಾಸ್ಟಿಗೆ ಕೃಷ್ಣ ಒಂದಾದ ಗೊತ್ತಾಗ್ನಾಗೆ. ದಾಮ್ ಶಿವಾಗ ದಾಮ್ ಸೇವಕ ನನ್ನ ದಾಮನ್ ಪ್ರೊಟೆಕ್ಟ್ ಮಾಡ್ಕೊಂಡು ಅಂಚಿಂದ ಸೇವಕ. ಮಗ ನೆಕ್ಸ್ಟ್ ಇಂದ್ರಗೆ ಗೊತ್ತು. ಇಂದ್ರೆ ಬರ್ಸನ್ ಮನ್ಕೊ ಗೋವರ್ಧನ್ ಎತ್ತು ದೇರ್ಪೆ ಕೃಷ್ಣ ಆಯ್ತು ಬೊಕ್ಕ ಇಂದ್ರ ಗೊತ್ತಪ್ಪನೆ ಸುಂದ್ವೆ ದೇವತಂಬ ಮನುಷ್ಯ ಬೊಕ್ಕ ಬ್ರಹ್ಮೆಲ ಅಂಚೆನೆ. ಬ್ರಹ್ಮೆದ ಅನ್ಪುನು ಕೃಷ್ಣನ ಗೋಪಾ ಫ್ರೆಂಡ್ಸ್ ಬೊಕ್ಕ ಕೃಷ್ಣನ ಈ ಕೌಸ್ ಬೊಕ್ಕ ಕಾಫ್ ಕಂಜಿ ಬೊಕ್ಕ ಪೆತ್ತ ಮುಂದೇನು ಮಾತ ದೊಡ್ಡನ್ಪಿನೆ ಅಪರಿಸುವೆ. ಐದು ಬೊಕ್ಕದಾದ ಬಂದಾಗ ಪಿರ ಬರ್ಪೆ ಬ್ರಹ್ಮೆ ಬತ್ತು ಅಂಚೆನ ಒಲ್ಲೇರು ಅವು ಮಾತ್ರ ಕೃಷ್ಣ ಎಕ್ಸ್ಪಾನ್ಷನ್ ಆದ
ಅಂಚ ಮಿತ್ತು ಬೋತುಪೆ ಅವಲೋಲೇರು ಅಪ್ಪ ಗೊತ್ತಾಪುಂಡು ಆಯ್ಕೆ ತುಲೆ ಫಸ್ಟ್ಗೆ ಮುಲ್ಪಡ್ದು ಮಾತಾ ಈ ಕಂಜಿ ಬೊಕ ಪೆತ್ತನ ಬೊಕ ಕೃಷ್ಣನ ಗೋಪ ಫ್ರೆಂಡ್ಸ್ ఆయన బ్రహ్మలోకలతో పోపే ఒక పిర బరపే పిర బతున్న అంచెను లేరు పిర పోతే ಅವ್ರು ಬ್ರಹ್ಮಲೋಕ ಹೋಪೆ ಅವ್ರು ಬಂದು ಅಂచెನು లేరు ಅಪ್ಪ ಗೊತ್ತಾಪುಂಡು ಎಸ್ ಎನ್ನಡ ತಪ್ಪಾನು ಒಂದು ಬೇತೆ ಆಗತ್ತು ಒಂದು ದೇವರೇ ಕೃಷ್ಣ ಅಂಚ ಸೀದ ಬತ್ತದ ಅಡ್ಡಗುರು ಎನ್ನಡ ತಪ್ಪಾನು ಅನ್ನಗ ಆತ ಇಂಟೆಲಿಜೆಂಟ್ ನಂಕ್ ನಮ್ಮ ದಿನೋಟು 1000 ತಪ್ಪು ಮಂತ್ವ ಆಣಲ್ಲ ಯಾನು ಸರಿ ಇದೆ ತುಳು ವ್ಯತ್ಯಾಸ ಬ್ರಹ್ಮ ಹೋಗ ನಂಗೆ ಏತ್ ವ್ಯತ್ಯಾಸ ನಮ್ಮ ಒತ್ತು ನಿಜ ಪ್ರಭುಪಾದ ಬಂದ್ಬಿನಿ ಕಂಡೀಷನ್ ಸೋಲ್ ಬದ್ಧಜೀವಿಗಳು ಕಂಡೀಷನ್ ಬದ್ಧಜೀವಿಗಳು ದೇ ಆರ್ ರಾಟಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ರಾಟಿಂಗ್ ಬಂದಾಗ ಇತ ಕೋಡೆದ ಮುರಂದ ಖಜಿಪುನ್ ಮಾತ ನಮ್ಮ ಒಯ್ಕಣಲ ಪಾಡಿಯಾಡ ಅವು ರೋಟ ಒಂದು ಬಂದಾಗ ದದಾನ್ ಪಿನಾಯ್ಕ ಎಸ್ ಕರೆಕ್ಟ್ ವರ್ಡ್ ದದಾನ್ ತುಳುಟು ರಡ್ಡು ಮೂಜಿ ದಿನ ದುಂಗುದ ನಮ್ಮ ದದಾನ್ ತಿನ್ಪಿನ ಐಟಮ್ ಪಾಡೋದಕ್ಕೆ ನಾವು ಸ್ಮೆಲ್ ಬರೋದು ಬೈಕ್ ದಾದಾ ಅಂತೀನಿ ತುಳುಟು ಎಕ್ಸಾಕ್ಟ್ ಇಂಗ್ಲಿಷ್ ಓಕೆ ಎಸ್ ಪರಂಗಿದಿನ ಕೆಲವು ವರ್ಡ್ಸ್ ಮಾತ ಬರ್ಬೋದು ತುಂಬ ಕನ್ನಡ ಕ್ಲಾಸ್ ಮಂತ್ ಬಂದದ್ದು ಮಾತ ಕಟ್ಟುಂಡು ಓಕೆ ಅಂಚ ಪರಂಗದಿನ ಅಂಚ ಪ್ರಭುಪಾದ ಬಂಪಿನಿ ಕಂಡೀಷನ್ ಸೋಲ್ಸ್ ಆರ್ ರಾಟಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ವೈ because he is thinking he is perfect. Every gentleman is thinking he is perfect. ನಂಗೆ ನಮ್ಮ ತಪ್ಪಿನ ಅರಿವು ಆಬುಜಿ ನಮ್ಮ ಪದ ಎವ್ರಿ ಸ್ಟೆಪ್ ನಮ್ಮ ಪದಂ ವಿಪದಂ ಪ್ರತಿ ಸ್ಟೆಪ್ ಡೇಂಜರ್ ಬೊಕ ನಮ್ಮ ಎವ್ರಿ ಮೂಮೆಂಟ್ ತಪ್ಪು ಮಂತೊಂದು ಒಬ್ಬ ಕೆಲವು ಸತಿ ಗೊತ್ತಿದ್ದದು ಗೊತ್ತಿದ್ದಾನೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಆ ಒಂದೇ ಪುಣ್ಯ ಮರದು ತಪ್ಪು ಆಂಡ ನಂಗೆ ರಿಯಲೈಸ್ ಆಗುದು ಯಾನ್ ತಪ್ಪು ಮಂದೆ ಬ್ರಹ್ಮೆ ಅಂಚತ್ ಬ್ರಹ್ಮೆ ಇಮಿಡಿಯೇಟ್ ಎಸ್ ಯಾನ್ ತಪ್ಪು ಮಂದೆ ಬೊಕ ಮಸ್ತ್ ಇಂಟೆಲಿಜೆಂಟ್ ಲೈ ಬ್ರಹ್ಮೆ ಪಿರುಂಜಿ ಬ್ರಹ್ಮನ ಎಕ್ಸಾಂಪಲ್ ಬಂತೆ ಹೊರ ಬ್ರಹ್ಮೆ ಕೃಷ್ಣನ್ ಮೀಟ್ ಆಯ್ರ ಬೋಪೆ ಕೃಷ್ಣನ್ ಮೀಟ್ ಆಪಿನ ಸುಲಭದ ಕೆಲಸ ಲೈಕ್ ಅಪಾಯಿಂಟ್ಮೆಂಟ್ ಗೆತ್ತ ಅಂಚ ಪೋಪೆ ಆಂಡಲ ಪೋಪೆ ಹೋದು ಕೃಷ್ಣನ ದ್ವಾರಪಾಲೆಗೆ ಉಂತವೆ ಎಸ್ ಐ ಬಿಸಿ ಇಲ್ಲ ಕೃಷ್ಣ ಅಂಚ ಈ ಏರಂದ್ಗೇನು ಕೃಷ್ಣನ ಪನ್ ಯಾನ್ ಬ್ರಹ್ಮೆ ನಾಲ್ತರದ ಬ್ರಹ್ಮೆ 400 ಬ್ರಹ್ಮ ನಮ್ಮ ಬ್ರಹ್ಮಗ್ ನಾಲ್ತಾರೆ ಬ್ರಹ್ಮ ಮೂಲೆ ಚತುರ್ಮುಖ ಐಕ್ ಕೃಷ್ಣ ಗುಲೆಡ್ ಗೊತ್ತಾಗ ಕೃಷ್ಣ ಮಾತನೊಲ್ಲೆ ಅಂಚ ಕೃಷ್ಣದಾದ ಮಾತ ಬ್ರಹ್ಮಾಂಡದ ಬ್ರಹ್ಮನಕ್ಲೇನು ಲೆಪ್ಪು ನಡೆ ಕೆಲವು ಬ್ರಹ್ಮಾಂಡ 10,000 ತಾರೇತ ಕೆಲವು ಕಡೆ 1 ಲಕ್ಷ ತಾರೇತ 50,000 ತಾರೇತ 25,000 ತಾರೇತ 10 ಲಕ್ಷ ತಾರೇತ 1,000 ತಾರೇತ 100 ತಾರೇತ ಇಂಚ ಬೇತೆ 500 ತಾರೇತ ಬೇತೆ ಬ್ರಹ್ಮನಗಳು ಮಾತ ಪನ್ನಾಗ ನಮ್ಮ ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತೇವೆ ಅಂಚ ಬೇತೆ ಬ್ರಹ್ಮಾಂಡ ಬೇತೆ ಬ್ರಹ್ಮನಗಳು ಬ್ರಹ್ಮ ಪನ್ನಾಗ ಡೆಸಿಗ್ನೇಷನ್ ಉದರ್ ಅಂಚ ಕಡೆಗೆ ಮಾತೆಲ್ಲ ಬರ್ಪೇರು ಪಕ್ಕ ಈ ಬ್ರಹ್ಮನ್ಲ ನಮ್ಮ ಬ್ರಹ್ಮನ್ ಲೆಪ್ಪುವೆ ಬ್ರಹ್ಮೆ ಫಸ್ಟ್ ಎಂದು ಯಾನೇ ಉರಿಯ ಬ್ರಹ್ಮೆ ಜಾಗಗಳು ಇಮಿಡಿಯೇಟ್ ಗೊತ್ತಾಪನು ಎನ್ನ ತಪ್ಪು ತುಲೆ ಮಾತ ಬ್ರಹ್ಮನ್ ತೂನಾಗ ಇಮಿಡಿಯೇಟ್ ಅಡ್ಡ ಹೋಗಿ ಕೃಷ್ಣ ಎಸ್ ಏನಾರು ತಪ್ಪಾನು ಹಿಂಗೆ ಚೂರು ಅಹಂಕಾರ ಇತ್ತಂದು ಯಾನೇ ಮಲ್ಲ ಬ್ರಹ್ಮೆ ಅಂತ ಅಂಚ ಬ್ರಹ್ಮಗ್ ಆ ಮಂತಿನ ತಪ್ಪು ಇಮಿಡಿಯೇಟ್ ಗೊತ್ತಾಪು ಮಾಮೂಲಿ ಜನತ್ ನಂಗೆ ಗೊತ್ತೇ ಆಗುಚಿ ನಮ್ಮ ಸರಿಯಿಂದೇನು ತುಂಬಾ ಮಸ್ತ್ ವ್ಯತ್ಯಾಸ ಉಂಟು ನಂಗ್ಲ ಬ್ರಹ್ಮಗ್ಲ ಬ್ರಹ್ಮೆಲ್ಲ ಜೀವಿ ಲಿವಿಂಗ್ ಜೀವತತ್ವ ನಮ್ಮಲ್ಲದ ಜೀವತತ್ವ ಬ್ರಹ್ಮೆ ವಿಷ್ಣುತತ್ವ ಜೀವತತ್ವ ಬ್ರಹ್ಮಡ ಐವ ಗುಣ ಉಂಟು ಆಂಡ ಬ್ರಹ್ಮಗ್ ಇಮಿಡಿಯೇಟ್ ಗೊತ್ತಾಗ್ಬಿಟ್ಟು ಎಸ್ ಊಯೆ ಬಂದಾಗ ಮನುಷ್ಯ ಹೇಳ್ಬೇಕ ತಪ್ಪು ಮಂಪುನ ಸಹಜ ಆಂಡ ಒತ್ತು ನೋಡಿ ಎಸ್ ಏನಾರು ತಪ್ಪಾಣ ಯಾನೇ ಸರಿ ಮಾತಾಡ ಮನ ಹೋಗಿ ಯಾನು ಸರಿ ಅಪ್ಪು ಸರಿ ಇದು ಎಂಚ ಬನ್ನಕ್ಕೆ ಒಂದು ಎಲ್ಲಿ ಒಂದು ಎಕ್ಸಾಂಪಲ್ ಪನ್ಪೆ ಒಂದು ಶ್ರೀಲ ಭಕ್ತಿದಾನ ಸರಸ್ವತಿ ಠಾಕೂರ್ ಪನ್ಪಿನಿ ನಮ್ಮ ಇಂಚ ಫಿಂಗರ್ ಪಾಯಿಂಟ್ ಔಟ್ ಮಾಡ್ನಾಗ ನಮ್ಮ ಇಂಚ ಬೆರಲ್ ತೋಜಿಪ ಎಸ್ ಆಯ ಮಂದಿನಿ 4 ಬೆರಲ್ ನಮ್ಮನ್ನು ತೋಜಿಪೋಣ ನಿಕ್ಕೆ ಒಂದು ಎಲ್ಲಿ ಒಂದು ಎಕ್ಸಾಂಪಲ್ ಪನ್ಪೆ ಯಾನ್
ಸ್ಕೂಲ್ ಉಪ್ಪುನಾಗ ಏನು ಕ್ಲಾಸ್ ಲೀಡರ್ ಮಾತ ಹಿಂಗೆ ಮಂತೊಂದಿತ್ತೇವೆ ಟೀಚರ್ ನಾವು ಅಂಚ ಕ್ಲಾಸ್ ಲೀಡರ್ ಆಗ ಐತೆ ಓನ್ ಒಂಜಿ ಕ್ಲಾಸ್ ಫ್ರೀ ಇತ್ತಂಡ ಅಪ್ಪ ಕ್ಲಾಸ್ ಲೀಡರ್ ಪಾತೆರನ್ನೆಲ್ಲ ತೂಡು ಅಂಚೆ ಇಂಗ್ಲ 40 minutes ದ ಕ್ಲಾಸ್ 45 minutes ದ ಕ್ಲಾಸ್ ಈಚ್ ಕ್ಲಾಸ್ ಯಾನೊಂದು 20 ನಿಮಿಷ ಬೋದು ಉಂತುವೆ ಒಂತದ್ದು ಏರು ಮಾತ ಪಾತೆರ ಬೋರ್ಡ್ ಬರೇಕ ಬೊಕ್ಕ ಸಾಕ ಬತ್ತು ಕುಲ್ಲು ಓದಾಣ ಬೊಕ್ಕ ಯಾನ್ಲ ಪಾತ್ರ ನುಪ್ಪೆ ಅಂಚ ಒಂಜಿನ ದಾದಾನ್ ಬಂದಾಗ 40 ನಿಮಿಷ ಆಯ್ಪಟ್ಟಿಗೆ ಜೋರು ಮಸ್ತ್ ಜೋರು ಪಾತ್ರ ಉಂಟು ಯಾನ್ಲ ಪಾತ್ರ ಉಂಟು ಅಂಚ ಟೀಚರ್ ಬತ್ತೇರ್ ಬತ್ತಿ ಬೆಟ್ಟಿಗೆ ಎಸ್ ಎನ್ನ ಪುತ್ರ ಪಂಡೆ ಯು ಆರ್ ದ ಕ್ಲಾಸ್ ಲೀಡರ್ ಬೀಯಿಂಗ್ ಕ್ಲಾಸ್ ಲೀಡರ್ ಹೌ ಪೀಪಲ್ ಆರ್ ಶೌಟಿಂಗ್ ಅಂತ ಪಂಡೆ ಏದಾಗಿ ಜನಗಳು ಮಕ್ಕಳು ಜೋಕುಲು ಮಾತ ಕಲ್ಕೊಂಡುಲ್ಲ ಇದಾದ ಬಂದು ಅಂತ ಏಮಂಡೆ ಐ ರಿಟರ್ನ್ ನೇಮ್ಸ್ ಇನ್ ಬೋರ್ಡ್ ಅಂತ ಬೋರ್ಡ್ 20 ನಿಮಿಷ ಬರೆದಿದೆ ಬೊಕ್ಕ ಕೇಳಿದ್ರು ಬೇತೇರ್ ಬಾತಿರ್ದೇರ್ ಬೇತೇರ್ಲ ಬಾತಿರ್ದಿ ಆಕ್ಚುಲಿ ದಾದ ಮನ ಲಾಸ್ಟ್ ಅರ್ಧ ಗಂಟೆ ಕಾಲ್ ಗಂಟೆ ಅದು ಬರೀಟ್ ಬಾಕಿಲ್ದ ಬರೀಟಿತ್ತೇರು ಅವಾಗ ಯಾನ್ ಪಾತೆರ್ ಹೊಂದಿತ್ತೆ ಅದು ಬರ್ತೇರು ಕಿಬಿನಿಂಚ ಪಿಂಟ ಈಲ ಪಾತೆರ್ ಹೊಂದಿತ್ತ ಈಲ ಪಾತೆರ್ ಅಂಚ ನಮ್ಮ ಜೀವನ ಸಮಸ್ಯೆ ಒಂದೇ ಯಾನ್ ಸರಿ ಅಕುಲ್ ತಪ್ಪು ಹೆಚ್ಚಿಂದ ಕುಲ್ಲೆ ಜನಕ್ಕೂ ಅಂಚೆನ ಬಂದ್ಬಿನ್ ಅಕುಲ್ ದಾಲ ಸರಿ ಜೇರಿ ಯಾನ್ ಸರಿ ಹಾಂಡ ಭಕ್ತಿಡ್ ಅಡ್ವಾನ್ಸ್ ಆತಿ ನಗುಲು ಇದ ಮಾತ ಆಚಾರ್ಯ ನಾವು ಅಕುಲ್ ಬಂದ್ಬಿನಿ ಯಾನ್ ತಪ್ಪು ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಬಂದ್ಬಿನಿ ಯಾನ್ ಸರೀಜ್ ಯಾನ್ ಪಾಪಿ ಸನಾತನ್ ಗೋಸ್ವಾಮಿ ಬಂದ್ಬಿನಿ ಯಾನ್ ಪಾಪಿ ನೀಚ ಜಾತಿ ನೀಚ ಸಂಗಿ ಪತಿತಾದಮ ಕುಯಿಶೆ ಕುಪೇನೋ ಗೌಡಿ ಗೋನಾಯಿನು ಜನ್ಮ ಸನಾತನ್ ಗೋಸ್ವಾಮಿ ಬಂದ್ಬಿನಿ ಅಪನಾರ ಹಿತ ಹಿತ ಕಿಚು ನೈ ಜಾನ ವ್ಯಾಮ ವ್ಯವಹಾರೇ ಪಂಡಿತ ತಾಯಿ ಸತ್ಯಮಾನಿ ಅಂಜ ಶುದ್ಧ ಭಕ್ತಿ ಮಾತ ಭಕ್ತಿ ನೋಟ್ ಹಾಕೋರು ಯಾನ್ ಸರಿ ಇಜ್ಜಿ ಯಾನ್ ಪಾಪಿ ನರಸಿಂಹದಾಸ್ ಹಾಕೋರು ಯಾನ್ ಪಾಪಿ ಪ್ರಭುವಲ್ಲ ಬಂದ್ಬಿಡಿ ಯಾನ್ ಸರಿ ಇಜ್ಜಿ ಯಾನ್ ಪಾಪಿ ಅಂಜ ಭಕ್ತಿ ಅಡ್ವಾನ್ಸ್ ಆದಿ ನಕಲು ಯಾನ್ ಸರಿ ಇಲ್ಲ ಅಂದ ಬಂದ್ಬಿಡಿ ಆಂಡ ಕೋಡೆಮುರನಿ ಭಕ್ತಿಗೆ ಸೇರಿದ ನಕಲು ಯಾನ್ ಸರಿ ಯಾನ್ ಕರೆಕ್ಟ್ ಭಕ್ತಿ ಅಡ್ವಾನ್ಸ್ ಬಂದ್ಬಿಡಿ ಯಾನ್ ಕರೆಕ್ಟ್ ಅದು ಏನಾರು ತಪ್ಪೇ ಒಪ್ಪು ಯಾನ್ ಪಾಪಿ ಅಂಚಾದ ಬ್ರಹ್ಮನ ಮೂಲ ವಿಷయించిన ಬಂದಾಗ ಬ್ರಹ್ಮಗೆ ಇಮಿಡಿಯೇಟ್ ಗೊತ್ತಾಗ್ಬಿಡು ಆತ ಇಂಟೆಲಿಜೆಂಟ್ ಆಯೆ ಮಾಮೂಲಿ ಜನ ಆತಾಯ ಮಸ್ತ್ ಇಂಟೆಲಿಜೆಂಟ್ ಬ್ರಹ್ಮದಾದ ಬಂದ್ಬಿನಿ ಪ್ರಿಯದವರೇ ಮೊದಲು ಹುಟ್ಟಿದವನು ಬ್ರಹ್ಮ ಫಸ್ಟ್ ಲಿವಿಂಗ್ ಎಂಟಿಟಿ ಹುಟ್ಟಿನ ವೇದ ಜ್ಞಾನ ತುಂಬಿದ ಬ್ರಹ್ಮ ತುಲೆ ಹುಟ್ಟಿನಾಗನೆ ತಪ್ಪು ಒಂದು ಮನ್ಪನಾಗ ಸೌಂಡ್ ಬಂದಾಗ ತಪಸ್ ಬಂದ್ಬಿಡ್ದ ತಪಸ್ ಬಂದ್ಬುವೆ ತಪಸ್ ಬಂದ ಇವಾಗ ಭಗವಂತನ ಸಾಕ್ಷಾತ್ಕಾರ ಭಗವಂತ ಬತ್ತದು ಮಾತ ವೇದ ಜ್ಞಾನದ ಬಗ್ಗೆ ಪನ್ಪೆ ಸ್ವಂತ ಮಗೆಗೆ ಬಾಡಿಗೆದ ಸ್ವಂತ ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶ ತೇನೆ ಹೃದಯ ಬ್ರಹ್ಮ ತೇನೆ ಆದಿಕವಿ ತೇನೆ ಬ್ರಹ್ಮ ಹೃದಯ ಆದಿಕವೇ ಮೂಯಂತಿಯ ಸೂರ್ಯ ಪನ್ನಾಗ ಬ್ರಹ್ಮಗ ಭಗವಂತೆ ರಿವೀಲ್ ಮನ್ಪೆ ಮಾತ ವೇದ ಜ್ಞಾನ ನಾರದರಿಗೆ ಉಪದೇಶಿಸಿದ ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಹೇಳಿದ ಅಂಚ ನಾರದಗೆ ಏರ್ ಬಂದ್ಬಿನ್ ಬ್ರಹ್ಮೆ ಬಂದ್ಬಿನ್ ಒಂದು ಗುರು ಪರಂಪರ ಇಸ್ ಭಾವಾರ್ಥ ತೂಕ ವಿಷ್ಣುವಿನ ನಾಭಿಯಿಂದ ಹೊರಟ ಕಮಲದ ದಳಗಳಲ್ಲಿ ಹುಟ್ಟುತ್ತಿದ್ದ ಹಾಗೆ ಬ್ರಹ್ಮ ವೇದ ಜ್ಞಾನ ಗರ್ಭಿತನಾದ ನಾ ಬಿಡಿದು ಪುಟ್ಟನು ಗರ್ಭೋದಕ್ಷ ವಿಷ್ಣು ನಾ ಬಿಡಿದು ಪುಟ್ಟನು ಅಂಚ ಹುಟ್ಟುತ್ತಿದ್ದ ಹಾಗೆ ಬ್ರಹ್ಮ ವೇದ ಜ್ಞಾನ ಗರ್ಭಿತನಾದ ಅದರಿಂದ ಅವನನ್ನು ವೇದ ಗರ್ಭ ಅಥವಾ ಆ ಗರ್ಭ ವೇದಾಂತಿ ಎಂದು ಕರೆಯುತ್ತಾರೆ ಬ್ರಹ್ಮಗ ಮಾತ ಗೊತ್ತು ಬ್ರಹ್ಮಗೂ ಗರ್ಭೋದಕ್ಷ ವಿಷ್ಣು ಪ್ರತಿಯೊಂದಿನ ತೆರಪಾಯ ಮಾತ ಗೊತ್ತು ವೇದ ಜ್ಞಾನವಿಲ್ಲದೆ ಅಥವಾ ಪರಿಪೂರ್ಣವಾದ ಕಲಂಕರಹಿತವಾದ ಜ್ಞಾನವಿಲ್ಲದೆ ಯಾರು ಏನನ್ನು ಸೃಷ್ಟಿಸ ಪ್ರಭುಪಾದ ಬಂದ್ಬಿನಿ ಈ ಸೈಂಟಿಸ್ಟ್ ನಕುಲು ವಿ ಹ್ಯಾವ್ ಡನ್ ದ್ಯಾಟ್ ವಿ ಹ್ಯಾವ್ ಡನ್ ದಿಸ್ ಮಲ ಕೊಚ್ಚು ಲೈಕ್ ಪ್ರಭುಪಾದ ಚಾಲೆಂಜ್ ಮಾಡಿ ಕ್ಯಾನ್ ಯು ಕ್ರಿಯೇಟ್ ಒನ್ ಇನ್ಸೆಕ್ಟ್ ಒಂಜಿ ಉಮಿಲು ನಿಗ್ಲೇಗ್ ಕ್ರಿಯೇಟ್ ಮಾಡ್ತಾರೆ
ಆಪುಜಿ ವಿಲ್ ಟ್ರೈ ಎಂಗುಲು ಪ್ರಯತ್ನ ಮಾಡ್ಬೋದು. ವಾಟ್ ಟ್ರೈ? ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಅಕುಲು ವಿಜ್ಞಾನ ಅಂಚೆ ನೋಡಿ, ವಿ ವಿಲ್ ಟ್ರೈ, ವಿ ವಿಲ್ ಎಕ್ಸ್ಪೆರಿಮೆಂಟ್. ಆಂಡ ಮುಲ್ಲಾದ ಬಂಧುಗಳೇ, ವೇದ ಜ್ಞಾನವಿಲ್ಲದೆ ಅಥವಾ ಪರಿಪೂರ್ಣವಾದ ಕಲಂಕರಹಿತವಾದ ಜ್ಞಾನವಿಲ್ಲದೆ ಯಾರು ಏನನ್ನು ಸೃಷ್ಟಿಸಲಾರ. ಇದು ಬ್ರಹ್ಮ ಸೃಷ್ಟಿ ಮತ್ತೊಂದು ಲ್ಯಾಗ್ ಪರಿಪೂರ್ಣವಾದ ವೇದ ಜ್ಞಾನ. ಈಸ್ ಅ ಸೆಕೆಂಡರಿ ಕ್ರಿಯೇಟರ್. ಪ್ರೈಮರಿ ಕ್ರಿಯೇಟರ್ ಇಸ್ ಕೃಷ್ಣ. ಕೃಷ್ಣ ಪ್ರೈಮರಿ ಕ್ರಿಯೇಟರ್. ಕೃಷ್ಣೇ ಬ್ರಹ್ಮನ್ ಕ್ರಿಯೇಟರ್, ಆಯ್ ಸೆಕೆಂಡರಿ ಕ್ರಿಯೇಟರ್. ಸೆಕೆಂಡರಿ ಕ್ರಿಯೇಟರ್ ಮಾತೆಲ್ಲ ಕ್ರಿಯೇಟ್ ಮಾಡ್ಬೋದು, ಮಾತಾ ಜೀವಿಲ್ಲ ಅಂಚ ವೇದ ಜ್ಞಾನ ಇಜ್ಜಂದ್ರೆ ನಂಗೆ ಓವೆಲ್ಲ ಸೃಷ್ಟಿ ಮನ್ಪರೆ ಆಪಸ್. ಎಲ್ಲ ವೈಜ್ಞಾನಿಕ ಜ್ಞಾನ ಮತ್ತು ಪರಿಪೂರ್ಣ ಜ್ಞಾನಗಳು ವೈದಿಕ ಜ್ಞಾನವೇ. ಎಸ್, ವ್ಯಕ್ತಿಯು ವೇದಗಳಿಂದ ಎಲ್ಲ ಬಗೆಯ ತಿಳುವಳಿಕೆಯನ್ನು ಪಡೆಯಬಹುದು. ವೇದದ ನಂಗೆ ಮಾತಾ ಗೊತ್ತಾಗಬೇಕು. ಅಂಚ ವೇದದ ಬಗ್ಗೆ ಕೃಷ್ಣ ಬ್ರಹ್ಮಗ್ ಬಂದ್ಬಿನಿ, ಬ್ರಹ್ಮೆ ಅವೆಂದು ನಾರದಗ್ ಬಂದ್ಬಿನಿ, ನಾರದ ವೇದವ್ಯಾಸಗ್ ಬಂದ್ಬಿನಿ. ಇಂಚ ಈ ರೀತಿ ಸೇಮ್ ಅವೇ ಚೇಂಜ್ ಮಾಡ್ತಾರೆ. ಸಕಲ ಪರಿಪೂರ್ಣ ಜ್ಞಾನದಿಂದ ಗರ್ಭಿತನಾಗಿದ್ದರಿಂದ ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡಲು ಸಾಧ್ಯವಾಯಿತು. ಸೃಷ್ಟಿ ಮಂತ್ರ ಸುಲಭದ ಕೆಲಸನ ಅవి ಪ್ರಬೋಧನ ಬೇರೆ. ಪ್ರಬೋಧನ ಯು ಕ್ರಿಯೇಟ್ ಒನ್ ಇನ್ಸೆಕ್ಟ್, ಪ್ರಬೋಧನ ಬೇರೆ ನಿಖಲು ಮಲಮಲ್ಲ ಕೊಚ್ಚಿ ಬರತ್ತ ಈ ವಿಜ್ಞಾನಿನವು ಒಂಜಿ ಉಮಿಲ್ ನಿಖಲು ಸೃಷ್ಟಿ ಮಂತ್ಲೆ ಆಪುಸಿ. ದಯಪಂಡ ವೇದ ಜ್ಞಾನದ ಬಗ್ಗೆ ಗೊತ್ತು ಜರ್ಲಿ. ಬ್ರಹ್ಮ ಗೊತ್ತುಂಟು. ಸಕಲ ಪರಿಪೂರ್ಣ ಜ್ಞಾನದಿಂದ ಗರ್ಭಿತನಾದುದರಿಂದ ಬ್ರಹ್ಮನಿಗೆ ಸೃಷ್ಟಿ ಮಾಡಲು ಸಾಧ್ಯವಾಯಿತು. ಲಾರ್ಡ್ ಪೋರ್ಟ್ ನಕ್ಲೆ ಮನ್ಪರೆ ಆಪುಜಿ ಸೃಷ್ಟಿ ದದರ್ಮಿನಿ ಅಥೆಂಟಿಕ್ ಪರ್ಸನ್ ಮಾತ್ರ ಮನ್ಪರೆ ಆಪಿ, ಮಾತೆಲ್ಲ ಮನ್ಪರೆ ಆಪಿ. ಪರಮಪ್ರಭುವಾದ ಹರಿಯಿಂದ ತಾನು ಕೇಳಿದ ಹಾಗೆ ಬ್ರಹ್ಮನು ಸೃಷ್ಟಿಯ ಪರಿಪೂರ್ಣ ವರ್ಣನೆಯನ್ನು ತಿಳಿದಿದ್ದ. ಇಂಚ ಕೇಂದೆ ಅಂಚೆನೆ ನಾರದಕ್ಕೆ ಬಂದೆ ನಿಕ್ ಬಂದ್ಬಿನಿ ಶಬ್ದ ಪ್ರಮಾಣ. ಎಕ್ಸಾಂಪಲ್, ಶುಕಮುನಿ ಶುಕದೇವ್ ಗೋಸ್ವಾಮಿ ವೇದವ್ಯಾಸರ ಮಗೆ ಪರೀಕ್ಷಿತ್ ಮಹಾರಾಜ್ ಬಂದಾಗ ಸೂತ ಗೋಸ್ವಾಮಿ ರೋಮಹರ್ಷಣ ಸೂತನ ಮಗೆ ಅವಳು ಉಪ್ಪುವೇರು. ಸೂತ ಗೋಸ್ವಾಮಿ ಶಿಷ್ಯ ಶುಕಮುನಿ ಆರವೇನು ಕೇನ್ವೇರು ಕೇಂದ್ 1400 ಮಂದಿ ಜೇರು 18,000 ಶ್ಲೋಕಾಸ್ ಭಾಗವತ 18,000 ಶ್ಲೋಕಾಸ್ ಉಂಟು 18 ಮಸಾರ ಅವೇನು ಕೇಂದ್ ಅಂಚಿನ ರಿಪೀಟ್ ಮಾಡ್ಬೋದು. ಹೇರೆಗೆ ಶೌನಕಾದೃಷ್ಟಿನಲ್ಲಿ ಒಂದು ಪ್ರೊಸೆಸ್ ಬಂದಾಗ ಎಂಚ ನಮ್ಮ ಕೇಂದ್ರ ಅಂಚೆನೆ ರಿಪೀಟ್ ಮಾಡ್ಬೋದು. ಹಾಗೆ ಪರಂಪ್ರಭುವಾದ ಹರಿಯಿಂದ ತಾನು ಕೇಳಿದ ಹಾಗೆ ಬ್ರಹ್ಮನ ಸೃಷ್ಟಿಯ ಪರಿಪೂರ್ಣ ವರ್ಣನೆಯನ್ನು ತಿಳಿದಿದೆ. ಭಗವಂತನಿಂದ ತಾನು ನೇರವಾಗಿ ಕೇಳಿದ್ದನ್ನು ನಾರದ ಪ್ರಶ್ನೆಗೆ ಉತ್ತರವಾಗಿ ಅವರಿಗೆ ಯಥಾವತ್ತವಾಗಿ ವಿವರಿಸಿದ. ಭಗವಂತನ ಕೇನೇನೆ ನಾರದ ಪ್ರಶ್ನೆ ಬಂದಾಗ ಉತ್ತರ ಗುರಿ ದಾಲ ಪ್ರಾಬ್ಲಮ್ ಇಸ್ ಸೇಮ್ ಆಸ್ ಇಟ್ ಈಸ್ ಯಥಾರೂಪ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವಾ ದೇವಂ ಪುನರ್ಜನ್ಮ ನೈತಿ ಮಾಮೇತಿ. ಸೊ ಅರ್ಜುನ ತತ್ವದ ಬಂದಾಗ ಯಥಾರೂಪ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವೇತಿ ತತ್ವತ ಆಸ್ ಇಟ್ ಈಸ್. ಭಗವಂತನ ಬಗ್ಗೆ ಭಗವಂತನ ಜನ್ಮ ಕರ್ಮ ಐದ ಬಗ್ಗೆ ಆಸ್ ಇಟ್ ಈಸ್ ನಮ್ಮ ತಿರಿ ನೋಡು. ಐಕ್ ಇಂಟರ್ಪ್ರಿಟೇಷನ್ ಮಸಾಲ ಎನ್ನ ಪ್ರಕಾರ ಇಂಚ ಆಯನ ಪ್ರಕಾರ ಇಂಚ ಇಚ್ ಭಗವಂತನ ಪ್ರಕಾರ ನಮ್ಮ ಪ್ರಕಾರ ನಮ್ಮ ಏರ್ಲ ಎಸ್ ವಿವರಿಸಿದ ಅಂಚನೆ. ನಾರದರು ಅದನ್ನೇ ಯಥಾವತ್ತವಾಗಿ ವ್ಯಾಸರಿ ತಿಳಿಸಿದ್ಲೆ. ನಾರದೆಲ್ಲ ಐಟು ಮಸಾಲ ಪಾಡ್ದಿದ್ದಾರೆ ಇತ ಬ್ರಹ್ಮ ನಾರದ ಪನ್ನಾಗ ಮಸಾಲ ಪಾಡ್ದಿದ್ದಾರೆ ಸೇಮ್ ಅಂಚನೆ ನಾರದ ವ್ಯಾಸರಿಗೆ ಪನ್ನಾಗ ಮಸಾಲ ಪಾಡ್ದಿದ್ದಾರೆ ಅಂಚನೆ ಬಂಡ್ಯಾರ. ವ್ಯಾಸರು ತಾವು ನಾರದಿಂದ ಕೇಳಿದನ್ನು ಯಥಾವತ್ತ ಶುಕಮುನಿಗೆ ಹೇಳಿದರು. ವ್ಯಾಸರ್ಲ ಅಂಚನೆ ಆರು ಎಂಚಿನ ನಾರದರ ಕೇಳಿದ್ರೆ ಅವೇನು ಶುಕಮುನಿಗೆ ಬಂಡ್ಯಾರ. ಶುಕಮುನಿಗಳು ವ್ಯಾಸರನ್ನು ಕೇಳಿದ ಅದೇ ರೀತಿಯಲ್ಲಿ ಪುನರುಚ್ಚಿ ಸಲ್ಲಿದ್ದಾರೆ. ಆರವೇನೆ ಕೇರಿಗೆ ಬಂದ್ಬಿನಿ ಪರೀಕ್ಷಿತ್ ಮಹಾರಾಜ್ ಸೇಮ್ ಐಟ್ ಮಿಕ್ಸ್ ಮನ್ಪರೇಜ್. ಇದೇ ವೇದವನ್ನು ಅರ್ಥ ಮಾಡಿಕೊಳ್ಳುವ ಪರಿ ನೋಡಿ. ನೆಕ್ ಬಂದ್ಬಿನಿ ಪರಂಪರ ಗುರು ಪರಂಪರ.
ಸೇಮ್ ಪಂಡ ಇಡ್ದಾಲದ ಅನ್ಪಿನಿ ಸೇರ್ಸಾದ ಬಂದ ಲಗೇಜ್. ವೇದಗಳ ಭಾಷೆಯು ಮೇಲೆ ಹೇಳಿದ ಗುರು ಶಿಷ್ಯ ಪರಂಪರೆ ಮಾತ್ರ ಅರ್ಥವನ್ನು ಬಿಟ್ಟು ಕೊಡುತ್ತದೆ, ಅದಕ್ಕೆ ಅನ್ಯ ಮಾರ್ಗವಿಲ್ಲ. ವೇದನ್ ನಮ್ಮ ಅರ್ಥವಂತ ಈ ಸರಿಯಾದ ಗುರು ಶಿಷ್ಯ ಪರಂಪರೆ ನಮ್ಮ ಕೇನೋ ಬೇತೆ ಪ್ರೊಸೆಸ್ ಈಸಿ. ನೆಕ್ಸ್ಟ್, ಕೇವಲ ತತ್ವಗಳನ್ನು ಪ್ರಯೋಜನವಿಲ್ಲ. ಅನ್ನದಾದ ಥಿಯರೀಸ್ ನಾನು ಕೊಡೆ ಬಂಡೆ ಇತ್ತದ ನಮ್ಮ ಸೈನ್ಸ್, ಸೋ ಕಾಲ್ಡ್ ಸೈನ್ಸ್, ಇಟ್ ಇಸ್ ಬೇಸ್ಡ್ ಆನ್ ಥಿಯರೀಸ್. ಡಾರ್ವಿನ್ ಥಿಯರಿ, ಅವು ಥಿಯರಿ, ಒಂದು ಥಿಯರಿ. ಪ್ರಬೋಧನ್ ವಿ ಡೋಂಟ್ ವಾಂಟ್ ಥಿಯರಿ, ವಿ ಆರ್ ನಾಟ್ ಬಿಲೀವಿಂಗ್ ದಿಸ್ ಥಿಯರಿ, ವಿ ವಾಂಟ್ ಫ್ಯಾಕ್ಟ್. ಜ್ಞಾನವು ವಸ್ತುನಿಷ್ಠವಾಗಿರಬೇಕು. ಅನ್ನದಾದ ನಾಲೆಜ್ ಮಸ್ಟ್ ಬಿ ಫ್ಯಾಕ್ಚುಯಲ್, ಫ್ಯಾಕ್ಟ್. ಹೆಂಗ್ ನಂಗೆ ಥಿಯರಿ ಬೋಡ್ಚಿ ಫ್ಯಾಕ್ಟ್ ಬೋರ್ಡ್ ಫ್ಯಾಕ್ಟ್ ಫ್ಯಾಕ್ಟ್ ಮನೆಗಿದ್ದ ಫ್ಯಾಕ್ಟ್ ತುಲೆ ಮೂಲು ಭಗವಂತ ಬ್ರಹ್ಮಗ್ ಬಂದ್ಬಿನ್ ಬ್ರಹ್ಮೆ, ನಾರದ ಬಂದ್ಬಿನ್ ನಾರದ, ವೇದವ್ಯಾಸ ಬಂದ್ಬಿನ್ ವೇದವ್ಯಾಸ, ಶುಕಮುನಿಗೆ ಬಂದ್ಬಿನ್ ಶುಕಮುನಿ ಪರೀಕ್ಷಿತ್. ಒಂದು ಫ್ಯಾಕ್ಟ್ ಥಿಯರಿ ಅತ್ತವು. ದೇ ಕ್ಯಾನ್ ಸಿ ದ ಟ್ರೂತ್. ತದ್ ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಿಣತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಜ್ಞಾನಿನ ತತ್ವದರ್ಶಿನ ಬಂದಾಗ ಫಸ್ಟ್ ನಮ್ಮ ಗುರುಗೂ ಸರೆಂಡರ್ ಆವಡು ಬೊಕ್ಕ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವಯ ಬೊಕ್ಕ ನಮ್ಮ ಕ್ವಶನ್ ಮನ್ಪೋಡು, ಬೊಕ್ಕ ನಮ್ಮ ಸೇವೆ ಮನ್ಪೋಡು, ಬೊಕ್ಕ ಆರು ಕೃಷ್ಣನ್ ತೂತೇರು ನಂಗೆ ತೋಜಿಪೋವೆ. ಹರೇ ಕೃಷ್ಣನ ದರ್ಶನ ಅವನು ಆರು ನಂಗೆ ತೋಜಿಪೋವೆ. ಒಂದು ಪ್ರೊಸೆಸ್ ಅಂಜ ಥಿಯರಿ ಇಡ್ದಾಲ ಆಬಿಸ್ ನೆಕ್ಕೊಂಜಾನೆ ಒಂಜಿ ಎಲ್ಲಿ ಒಂದು ಎಕ್ಸಾಂಪಲ್ ಬಂದೆ. ಪ್ರಭುಪಾದ್ ಪೋನುಲ್ಲೇರು ಅಪಗಾರನ ಶಿಷ್ಯರ್ಲೋಲ್ಲೇರು. ಪ್ರಭುಪಾದ್ ಕೇನ ವಾಟ್ ಈಸ್ ದಟ್ ಅಂತ ಕೇಳ್ಬೇಕು ಶಿಷ್ಯ. ಐಕೆ ಬಂದ್ಪೆ ಐ ಗೊತ್ತುಜಿ ಇಂಜಿನ್ ತರಗಿರ್ ಮುಂದೆ ಬಂದ್ಪೆ ದ್ಯಾಟ್ ಮೈಟ್ ಬಿ ಚೂರು ಕೊಡ್ತಾ ಇರ್ಬೇಕಾ, ದ್ಯಾಟ್ ಮೈಟ್ ಬಿ ದ್ಯಾಟ್. ಪ್ರಬೋಧನ್ ಬೇರೆ, ಇಫ್ ಯು ನೋ ಯು ಟೆಲ್ ಆರ್ ಎಲ್ಸ್ ಯು ಕೀಪ್ ಕ್ವೈಟ್. ಮೈಟ್ ಬಿ, ಮೇ ಬಿ, ಪರ್ಹ್ಯಾಪ್ಸ್, ಇಫ್, ಬಟ್ ಒಂದು ಬೊಡ್ಚಿ ಗೊತ್ತಿದ್ದು ನಪನ ವಿಜಿನ ಪನೋಚಿ ಗೊತ್ತು ಜೀವ ಅಂಚ ಥಿಯರಿ ಬೊಡ್ಚಿ ನಂಗೆ ಫ್ಯಾಕ್ಟ್ಸ್ ಬೋರ್ಡ್. ಫ್ಯಾಕ್ಟ್ ಜ್ಞಾನವು ವಸ್ತುನಿಷ್ಠವಾಗಿರಬೇಕು. ಅನೇಕ ಸಂಗತಿಗಳು ಜಟಿಲವಾಗಿರ್ತದೆ. ಜಟಿಲ ಬನ್ನಾಗದಾದ ಕಾಂಪ್ಲಿಕೇಟೆಡ್ ಇದು ನಮ್ಮ ಇದು ಓದುವ ಇಲ್ಲ ಎಸ್ ಎಲ್ಲರದೇ ಅನ್ನ ಭಾಗವತಂ ಕ್ಲಾಸ್ಗೆ ಹೋಗ್ಬಜಿ ಯಾನೆ ಕಾಣ ಹೇಳಿದೆ ಎನ್ಮ ಮುಟ್ಟ ಓದುವೆ ನಮ್ಮ ಓದುವ ದಾದ ಮಾರೆ ವಸ್ತುನಿಷ್ಠ ಎಂಚಿನ ಸಂಗತಿಗಳು ಜಟಿಲ ನಂಗೆ ಮಾದ ಅರ್ಥ ಆಗುಜಿ ಕಾಂಪ್ಲಿಕೇಶನ್ ಉಂಟು. ಈಗ ನಮ್ಮ ದಾದ ಬಂದ್ಕೊಡು ಏರಿಗೆ ಅರ್ಥ ಆದ ಆಯನ ಮೂಲಕ ಏನು ಏರು ಪ್ರಭುಪಾದನ ಕ್ಲಾಸ್ಗೆ ಏನೊಂದು ವೈಷ್ಣವರ್ನ ಸಂಗಡುಲ್ಲೆ ಏರು ಕಂಟಿನ್ಯೂಸ್ ಆದ ಭಕ್ತಿ ಮಂತೊಂದುಲ್ಲೆ ಸೇವೆ ಮಂತೊಂದುಲ್ಲೆ ಆಯರ್ದಕ್ಕೆ ನಮ್ಮ ಕ್ಲಾಸ್ಗೆ ನೋಡಿ. ಆಕ್ಚುಲಿ ಕ್ಲಾಸ್ಗೆ ಏನಕ್ಕಿಲ್ಲ ಒಂಜಿ ದದನ್ಪಿನಿ ರೀತಿ ಉಂಟು. ಕೆಲವರಿಗೆ ಗೊತ್ತಾಗ್ನು ಭಕ್ತಿ ಚೂರು ಅಡ್ವಾನ್ಸ್ ಅದೇನು ಗೊತ್ತಾಗ್ನು ಎಸ್ ಇಮೇಂಜಿನ ಪಾತ್ರ ಬಂದಿದೆ ಲಿಮಿಟೆಡ್ ಬಂದ್ಪೇರು ಎಸ್ ಆಗದಾಲ ಗೊತ್ತುಜಿ ನಂಗೆ ದಾದಾ ನಂಗೆ ಗೊತ್ತುಜಿ ಏರೇ ಗೊತ್ತುಜಿ ಅಂತ ಅಂಚನಮ್ಮ ಎಸ್ ಆನಲ್ ಕ್ಲಾಸ್ಗೆ ಏನು ಇಮೆನಲ್ ಕ್ಲಾಸ್ಗೆ ಏನು ಕ್ಲಾಸ್ಗೆ ಏನಾಗ ಏರೆಗೆ ಜಾಸ್ತಿ ರಿಯಲೈಸೇಷನ್ ಉಂಟು ಆಯನ ಕ್ಲಾಸ್ಗೆ ಏನು ನಂಗೆ ಕ್ಲಾಸ್ಗೆ ಏನಾಗ ಗೊತ್ತಾಪ ಎಸ್ ನಿಮಗೆ ಎದ್ದು ಗೊತ್ತುಂಡು ಆಂಡ ನಂಗೊಂದು ಗೊತ್ತು ಮನ್ಪೇರೆ ಆಪಸ್ ದಯ ಬಂದಾಗ ನಮ್ಮ ಐತ ಬಿಗಿನರ್ ಐತೆ ಕೃಷ್ಣ ಬಗ್ಗೆ ಬಿಗಿನರ್ ಅಂಚ ನಂಗೆ ಗೊತ್ತು ಏರೆಗೆ ದಾದ ಗೊತ್ತು ನಿಂಚಿನ ಗೊತ್ತು ಅಂಚ ಅನೇಕ ಸಂಗತಿಗಳು ಜಟಿಲವಾಗಿರುತ್ತದೆ. ಜಟಿಲ ಬಂದಾಗ ಕಾಂಪ್ಲಿಕೇಟೆಡ್. ತಿಳಿದವರು ವಿವರಿಸದಿದ್ದಾರೆ ತುಲೆ ಅವನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಏರೆಗೆ ಗೊತ್ತುಂಡು ಆಯೆ ವಿವರಣೆ ಮನ್ಪೋಡು ಹೆಚ್ಚಿನ ಅರ್ಥ ಆಗೋದು ಅವೇನು ಪನ್ಲಕ. ಫಸ್ಟ್ ಯು ರೀಡ್ ಶಾಸ್ತ್ರ, ದೆನ್ ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ಅಪ್ಲೈ. ಫಸ್ಟ್ ನಾವು ಓದು ನಂಗೆ ಅರ್ಥ ಆಗುದು ವಿಷಯ ಐಕ್ ಅಂಡರ್ಸ್ಟ್ಯಾಂಡ್ ಏರ ಮೂಲಕ ಏರಿಗೆ ಅರ್ಥ ಅದನ್ನ ಆಡ ಬೊಕ್ಕ ಅಪ್ಲೈ ನಮ್ಮ ಜೀವನ ಅಳವಡಿಸೋದು. ಅಂಚ ತಿಳಿದವರು ವಿವರಿಸದಿದ್ದರೆ ಅವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಗೊತ್ತಿತಿ ನಾಯೆ ಆಯೆ
ಎಕ್ಸ್ಪ್ಲೇನ್ ಮಾಡ್ಬೋದು. ಗೊತ್ತಿದ್ದೇನೆ ಗೊತ್ತಿದ್ದೇನೆ. ವೈದಿಕ ಜ್ಞಾನ ಕೂಡ ತಿಳಿಯಲು ಬಹಳ ಕಷ್ಟ. ವೈದಿಕ ಜ್ಞಾನ ಸುಲಭನ ಅತ್ ಆಂಡ ಇಮಿಡಿಯೇಟ್ ಅರ್ಥ ಆಗೋಣ. ಎಂಚ ಬಂದಾಗ ಏನೊಂದು ಎಲ್ಲಿ ಒಂದು ಎಕ್ಸಾಂಪಲ್ ಬಂದ್ಬೇನಿ. ಈ ಕೃಷ್ಣ ಪ್ರಜ್ಞದ ತತ್ವ ಭಕ್ತಿ ಸೇವೆ ಬದ್ಧ ಬಕ್ಕ ಭಗವಂತನ ಸೇವೆ ಮತ್ತೊಂದು ಉಪ್ನಾಗ ಕ್ಲಾಸ್ ಕ್ಲಿಯರ್ ಆದ ಅರ್ಥ ಆಗ್ಬೋದು. ಓದುನಗಳ ಅರ್ಥ ಆಗ್ಬೋದು. ಭಗವಂತೆ ತಿರುಪದ ಕೊರ್ಪೆ ಒಂದು ಎನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಭಗವಂತನ ಸೇವೆ ಮಂತೊಂದು ಇತ್ತಿಲ್ಲ ಕನೆ, ಸೀನಿಯರ್ ಡ್ಯೂಟೀಸ್ನ ಕ್ಲಾಸ್ಗೆ ಏನೊಂದು ಇತ್ತಿಲ್ಲ ಕನೆ, ಪ್ರಭುಪಾದ್ನ ಕ್ಲಾಸ್ಗೆ ಏನೊಂದು ಇತ್ತಿಲ್ಲ ಕನೆ, ಮಾತಾಡ್ತಾ ಒಂದು ಮಾತಾ ಒಂದೇಂಚ ಒಂದು ಅಂಚೆನೆ ಒಂದೇನು ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಆവശ്ಯ. ಭಗವಂತೆ ತಿರುಪವೆ ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ. ಬುದ್ಧಿ ಭಗವಂತ ಕೊಡ್ಪೆ ಏನಮ್ಮ ಉಪಾಯ ಅಂದಿತೆ ಬೊಕ್ಕ ಪಿರೊಂದು ತೇಷಾಂ ಏವಾನ್ ಕಂಪಾರ್ದಂ ಅಹಂ ಅಜ್ಞಾಂ ತೇಷಾಂ ಏವಾನ್ ಕಂಪಾರ್ದಂ ಅಹಂ ಅಜ್ಞಾಂ ನಾಶಾಮಿ ಆತ್ಮಭಾವ ಸಾರಿ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಷವತ. ಈ ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಭಗವಂತ ಮನ್ಪೆ. ಒಂದು 11 ಶ್ಲೋಕ. ಜ್ಞಾನದ ಬೆಳಕಿನಿಂದ ಅಂಚದ್ ಭಗವಂತೆ ನಮ್ಮ ಜಸ್ಟ್ ಭಕ್ತಿ ಸೇವೆ ಮಂತೊಂದಿತ್ತ ನಾನು ನಮ್ಮ ಸೀನಿಯರ್ ಡ್ಯೂಟೀಸ್ಗೆ ನಮ್ಮ ಸೇವೆ ಮಂತೊಂದಿತ್ತಂಡ ನಮ್ಗೆ ಮಾತಾಡ್ತಾ ಒಂದಿಂಚ ಒಂದು ಅಂಚೆನೆ ಒಂದು ನೆಕ್ ಬಂದ್ಬಿಟ್ಟು ಮರ್ಸಿ ಕೃಪೆಯ ಮೂಮೆಂಟ್, ಒಂದು ಮೂಮೆಂಟ್ ಮರ್ಸಿ ಮೂಮೆಂಟ್, ಕೃಪೆಯ ಆಂದೋಲನ. ಭಗವಂತ ಇಮಿಡಿಯೇಟ್ ತಿರುಪದ ಕೊರ್ಪೆ ಅರ್ಥ ಆಗ ಮಾತ ಕ್ಲಿಯರ್ ಆದ ಅರ್ಥ ಆಗ. ಆಕ್ಚುಲಿ ವೈದಿಕ ಜ್ಞಾನ ತಿಳಿಯೋದು ಮಸ್ತ್ ಕಷ್ಟ. ಅಣ್ಣ ಭಕ್ತಿ ಸೇವೆ ಮಂತೊಂದಿತ್ತಂಡ ಇಮಿಡಿಯೇಟ್ ಅರ್ಥ ಆಗ, ಕಾಂಪ್ಲಿಕೇಟೆಡ್ ವಿಷಯ ಅರ್ಥ ಆಗ. ಏನೊಂದು ಎಲ್ಲಿ ಒಂದು ಎಕ್ಸಾಂಪಲ್ ಬಂತ ಒಂದು 2013 ಏನ್ ಕಾಂಡೆ ಧರ್ಮ ಪುಸ್ತಕ ಒಂದು ಪ್ರಭುಪಾದ ಬರೆಯಿದೆ ರೈಟ್. ಸವೇ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಹಯೇತುಕಿ ಅಪ್ರತಿಯತ ಏ ಆತ್ಮ ಸುಪ್ರಸಿದ್ಧ. ಆ ಪುಸ್ತಕ ನಾನು ಓದಿನಿ. ಓದುದು ಏನಪ್ಪ ಜಾಬ್ ಹಿಡಿತೆ ಟೆಂಪಲ್ ಐತಿ ನಾನು ಅಣ್ಣ ಜಾಬ್ ಅಂತ ಬಯ್ಯ ಬೀರಬದ ಟೆಂಪಲ್ ಎಷ್ಟೇ ಅಂತ ಅಂಶ ಯಾನ್ ಬೈಕಡಿಂಗ್ ದೂರ ಹೋಗಿರತ್ತ ಯಾನ್ ಪ್ರಭುಪಾದನ ಕ್ಲಾಸ್ ಪಾಡಿಯ ಅವೇ ಕ್ಲಾಸ್ ಬರ್ತೀನಿ 2-3 ಸತಿ ಕೇಂಡೆ ಮುಖ ಬಯ್ಯ ಬತ್ತೆ 7 ಗಂಟೆಗೆ ಬತ್ತೆ 7 ಇರುವಾಗ ಪ್ರೆಸಿಡೆಂಟ್ನ ಕ್ಲಾಸ್ ಅವೇ ಕ್ಲಾಸ್ ಅವೇ ಶ್ಲೋಕ ಅಂಚ ಕಾಂಡೆ ಓದಿಲ್ಲ ಅವೇ ಕ್ಲಾಸ್ ಕೇಳಿಲ್ಲ ಅವೇ ಬಯ್ಯ ಬೀರ ಕ್ಲಾಸ್ ಲವೇ ದಾದ ಬಂದಾಗ ಕೆಲವು ವಿಷಯನ ಪ್ರಭುಪಾದ ಬಗ್ಗೆ ಭಗವಂತೆ ನಂಗೆ ಬೊಕ್ಕಲ ನಮ್ಮನ್ನು ಆ ವಿಷಯ ಕೊರ್ಪಿಂದ ಬಂದಾಗ ಆ ವಿಷಯ ನಮ್ಮನ್ನು ಸ್ಟ್ರಾಂಗ್ ಅನ್ಕೋ ಅರ್ಥ ಒಂದು ಐಕೊಂಡು ಒಂದು ಮರ್ಸಿ ಮೂಮೆಂಟ್ ಕೃಪೆಯ ಆಂದೋಲನ ಅಂಚ ವೈದಿಕ ಜ್ಞಾನ ಕೂಡ ತಿಳಿಯೋದು ಬಹಳ ಕಷ್ಟವಾದದ್ದು. ಆಂಡ ಭಕ್ತಿ ಸೇವೆ ಮಂದೊಂದು ಹೋಗಿಲ್ಲಕನೆ ನಂಗೆ ಗೊತ್ತಾಗ ಅದನ್ನು ಮೇಲೆ ವಿವರಿಸಿದ ಗುರು ಶಿಷ್ಯ ಪರಂಪರೆ ಪದ್ಧತಿಯಲ್ಲಿ ಕಲಿತುಕೊಳ್ಳಬೇಕು. ಒಂದು ನೆಂಚ ನಮ್ಮ ತೆರಿವನ್ನು ಗುರು ಶಿಷ್ಯ ಪರಂಪರೆ ಇಜ್ಜಿಡ ನಂಗೊಂದು ಅರ್ಥ ಮಾಡ್ತಾರೆ ಆവശ്ಯ ದೇವನ್ನಾಗ ಇದ ಪ್ರಭುಪಾದನ ಮೂಡ್ ಎಂಚಿನ ಪ್ರಭುಪಾದ ಈ ಭಾವಾರ್ಥರು ದಾದ ಬಂದ್ರೆ ಪೋಂದುಲ್ಲೇ ಒಂದು ನಂಗೆ ಅರ್ಥ ಅವಳು ಪ್ರಭುಪಾದನ ಮೂಡ್ ಅಂಡ್ ಮಿಷನ್ ಬಂದಿರೋದು ಭಕ್ತಿ ಶಾಸ್ತ್ರ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಮೂಡ್ ಅಂಡ್ ಮಿಷನ್ ಆಫ್ ಪ್ರಭುಪಾದ. ಅದ್ರ ಮಿಷನ್ ಎಂಚಿನ ಅದ್ರ ಮೂಡ್ ಎಂಚಿನ ಅದ್ರ ದಾದ ಬಂದ್ರೆ ಪೋಂದುಲ್ಲೇ ಒಂದು ಅರ್ಥವನ್ನ ನಂಗೆ ಕ್ಲಾಸ್ ಮಾಡ್ಬೇರೆ ಆവശ്ಯ. ನಮ್ಮ ಮೇಲ್ಮೇಲಿಗೆ ಎಮ್ಮಲ್ಲ ಬಂಡ ಮೇಲ್ಮೇಲಿಗೆ ಪಾಡ್ನ ಸಿಮೆಂಟ್ 1 ವರ್ಷ ಹೋಗ್ಬೋದು ನಂಗೆ ತದನ್ಪಿನಿ ತತ್ವ ಫಿಲಾಸಫಿ ಗೊತ್ತು ಬೋಡು ಫಿಲಾಸಫಿ ಗೊತ್ತಿಜಿಡ ಕ್ಲಾಸ್ ಮನ್ಪೇರೆ ಆവശ്ಯ ಮನ್ಪೋಲಿ ಉದರ್ಗ್ ಮನ್ಪೋಲಿ ಆಂಡ ನಮ್ಮ ಕಾನ್ಫಿಡೆನ್ಸ್ ಪೂಜೆ ಕೇಪಲ ಕ್ಲಾಸ್ ಮನ್ಪನಾಗ ಯು ಶುಡ್ ಬಿ ಕಾನ್ಫಿಡೆಂಟ್. ಫಿಲಾಸಫಿ ಎಡ್ಡೆ ಜ್ಯೂಸ್ ಬರ್ಲಕ್ಕೆ ಪಡ್ದು ಬೋಡು ಫಿಲಾಸಫಿ. Prabhupada, religion without philosophy is a sentiment. Philosophy with religion is a mental speculation. ಇದು ನಮ್ಮ ಭಾರತೋಡು ಹೆಚ್ಚಿನ ತಗುಲು ಧರ್ಮ ಆಡ ಫಿಲಾಸಫಿ ಗೊತ್ತು ಜಗ್ಲೆ ಎನ್ನ ಇಲ್ಲ ಅಲ್ಪ ಒಂದು ಅದೇ
ಬ್ರಹ್ಮಕಲಶ ಇನ್ನಿ ಎಲ್ಲ ಬ್ರಹ್ಮಕಲಶ ರಾಮ ಭಜನ ಮಂದಿರ ಅವು ಮಂದಿರದ ಎಕ್ಸಾಕ್ಟ್ ರೈಟ್ ಸೈಡ್ ಎನ್ನ ಇಲ್ಲ ಇದೇನ ಇಲ್ಲದ ಕುಲ್ಪ ಮಾತೆಲ್ಲ ಅಲ್ಪ ಒಳ್ಳೆ ಆಂಡಕ್ಲೆಗ್ ಫಿಲಾಸಫಿ ಗೊತ್ತುಜಿ ಧರ್ಮ ಗೊತ್ತುಂಟು, ರಿಲಿಜನ್ ಗೊತ್ತುಂಟು, ಫಿಲಾಸಫಿ ಗೊತ್ತುಜಿ. ಕೃಷ್ಣ ಪ್ರಭುಪಾದ ರಿಲಿಜನ್ ವಿತೌಟ್ ಫಿಲಾಸಫಿ ಇದು ಎಂಕಲ ರಾಮನ ಕ್ರಿಪೇಟ್ ಯಾನ್ ಇಡಬೇ ಇದೆ. ಯಾನ್ ಇಲ್ಲಿ ಒಪ್ಪನಾಗ ಇಂಚರ ಬಂದಾಗ ಸ್ಯಾಟರ್ಡೇ ಇಂಚರ ರಂಗಪೂಜೆಗೆ ಹೋಗಂತ ಯಾನ್ ಕ್ಷೀರದಿಂದ ಹೋಗಂತೆ ನಡೆ ಒಕ್ಕ ಭಜನ್ಲ ರಾಮನ ಭಜನ್ ಹೆಂಗೆ ಗೊತ್ತಿತ್ತಾನೆ ಬೋದು ಕೀರ್ತನ ಭಜನ್ ಮಾತಾಡಂತೆ ಅಂಚಡೆ ಬೋದು ರಾಮನ ಕ್ರಿಪೇಟ್ ಇಟ್ಟಾನ ಈ ಪ್ಲಾಟ್ಫಾರ್ಮ್ ಉಲ್ಲ ಪನ್ನಗ ಭಗವಂತನ ಸೇವೆಗೆ ಜೈದ ಒಂದು ಅಲ್ದ ರಾಮನ ಕ್ರಿಪೇಟ್ ಎಲ್ಲಿರದೆ ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ಏನ ಇಲ್ಲ ಹಂಚ ಜನಗಳಿಗೆ ಧರ್ಮ ಗೊತ್ತುಂಟು, ಫಿಲಾಸಫಿ ಗೊತ್ತುಜಿ. ಪ್ರೊಬಲಮಿ ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಎ ಸೆಂಟಿಮೆಂಟ್ ಬೊಕ ಫಿಲಾಸಫಿ ವಿತೌಟ್ ರಿಲಿಜನ್ ಮೆಂಟಲ್ ಸ್ಪೆಕ್ಯುಲೇಷನ್ ಒಂದು ಮಾಯವಾದಿ ನಕುಲು ಅಕ್ಲೆ ಫಿಲಾಸಫಿ ಎಡ್ಡೆ ಗೊತ್ತುಂಟು, ಧರ್ಮ ಗೊತ್ತುಜಿ. ಇದೇ ರಡ್ಲ ಕೃಷ್ಣ ಪ್ರಜ್ಞೆ ಬಂದಾಗ ಧರ್ಮಲ ಫಿಲಾಸಫಿ ಅಂಚ ಫಿಲಾಸಫಿ ನಮ್ಮ ಡೈಜೆಸ್ಟ್ ಮಾಡ್ಕೊಡು. ಫಿಲಾಸಫಿ ಡೈಜೆಸ್ಟ್ ಮನ್ಪ ಇತ್ತು ದಾದ ಬಂದಾಗ ತೋಲಿದೆ ಬ್ರಹ್ಮಕಲಶ ಆಣಿತ ಮೂರನೇ ಒಂಜಿ ವಾರ ಮಾತ್ರ ರಜೆ ಬರ್ತೈತೆ ಎನ್ನ ಇಲ್ಲದ ಮಾತು ಹೆಚ್ಚಿಂದ ಒಂಜೊಂಜಿ ವಾರ ರಜೆ ಪಾಡ್ತಾ ಸೇವೆ ಮಾಡ್ತೊಳ್ಳಿದೆ. ಬೊಕ್ಕ ಸೋಮವಾರದ ಬೊಕ್ಕ ನಾಯಿ ಬಲಡುಂಗು ಸೇಮ್ ಅಂಚೆ ತುಂಬದಾದ ಮೊದಲು ಅಂಚೆ ಒಂದು ಫಿಲಾಸಫಿ ಗೊತ್ತೈತಿ. ಬೊಕ್ಕ ಕುಲು ಏಪಲ್ ಫೆಸ್ಟಿವಲ್ ಉಪ್ಪುನ ಓಪಿ ನಡೆ ಇದಕ್ಕೆ ಮನ್ಪುನ ತಪ್ಪುಂದತ್ ಓಕೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಆಂಡ ಫಿಲಾಸಫಿ ಗೊತ್ತಾಂಡ ನಮ್ಮ ಡೈಲಿ ರಾಮಂತು ಎರಬೋಪ ಡೈಲಿ ಬಯ್ಯಚೂರು ಭಜನೆ ಮನ್ಪುಗ ಡೈಲಿ ರಾಮನ ಬಗ್ಗೆ ಕೇನಗ ಒಂದು ಬರ್ಪ ಉಲ ಇರ್ತದೆ ಡಿಸೈರ್ ಅಂಚ ಫಿಲಾಸಫಿ ನಮ್ಗೆ ಗೊತ್ತಾವಡು ವೈದಿಕ ನಾನು ಕೂಡ ಬಹಳ ಕಷ್ಟ. ಅದನ್ನು ಮೇಲೆ ವಿವರಿಸುವ ಗುರು ಶಿಷ್ಯ ಪದ್ಧತಿಯಲ್ಲಿ ಕಲಿತುಕೊಳ್ಳಬೇಕು, ಇಲ್ಲದಿದ್ರೆ ಅದು ಅರ್ಥವಾಗುವುದೇ ಇಲ್ಲ. ಆದ್ರಿಂದ ಭಗವಂತ ನೇರವಾಗಿ ಬ್ರಹ್ಮನಿಗೆ ಉಪದೇಶಿಸಿದ ಅಥವಾ ಬ್ರಹ್ಮ ನೇರವಾಗಿ ನಾರದ ಉಪದೇಶಿಸಿದ ತಮಗೂ ಪುನರುಜ್ಜಿಸಲು ಸಾಧ್ಯವಾಗಲೆಂದು ಶುಕಮುನಿಗಳು ಭಗವಂತ ಅನುಗ್ರಹ ಪ್ರಾರ್ಥಿಸಿದರು. ಶುಕಮುನಿ ದಾದವನ ಪಿನ್ಮನ್ನಾಗ ಎಂಚ ಭಗವಂತ ಬ್ರಹ್ಮಗೆ ಉಪದೇಶವಂತೆ ಬ್ರಹ್ಮ ಎಂಚ ನಾರದಾಗ ಉಪದೇಶವಂತೆ ಸೇಮ್ ಅಂಚೆನೆ ಯಾನ್ ಪನ್ಪಿಲಾಕ ಎಂಕ ಅನುಗ್ರಹ ಮನ್ಪಲೆ ಒಂದು ರೈಟ್ ಮೂಡ್ ಸರಿಯಾದ ಮೂಡ್. ಆದ್ರೆ ಶುಕಮುನಿಗಳು ವಿವರಿಸಿದ ಸೃಷ್ಟಿಯ ವಿಷಯಗಳು ಲೌಕಿಕರು ಹೇಳುವಂತೆ ಕೇವಲ ತಾತ್ವಿಕ ಸಂಗತಿ ಅಲ್ಲ. ಲೌಕಿಕರು ಪನ್ಪಿನಂಚಿನ ತಾತ್ವಿಕ ಸಂಗತಿ ಅದು ಥಿಯರಿಟಿಕಲ್ ಥಿಯರಿ ತಾತ್ವಿಕ ಅವು ಪರಿಪೂರ್ಣವಾಗಿ ಸರಿಯಾಗಿವೆ. ಈ ಸಂದೇಶಗಳನ್ನು ಯಾರು ಕೇಳುತ್ತಾರೋ ಮತ್ತು ಅವನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೋ ಅವರಿಗೆ ಲೌಕಿಕ ಸೃಷ್ಟಿಯ ಪರಿಪೂರ್ಣ ಮಾಹಿತಿ ದೊರೆಯುತ್ತದೆ. ಎಸ್ ಏನು ಕೇಂದ್ರ ಹಾಕ್ಲಿಕ್ಕೆ ಈ ಮೆಟೀರಿಯಲ್ ಕ್ರಿಯೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕೊಂಡು ಇಲ್ಲಿಗೆ ಶ್ರೀಮದ್ ಭಾಗವತ 2ನೇ ಸ್ಕಂದದ ಸೃಷ್ಟಿಯ ಪ್ರಕ್ರಿಯೆ ಎಂಬ 4ನೇ ಅಧ್ಯಾಯದ ಭಕ್ತಿವೇದನ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ ಏನು ಪ್ರಶ್ನೆ ಇತ್ತು ಕೇನೋಲಿ? ಎಸ್ ಹರೇ ಕೃಷ್ಣ. ಎಸ್ ಸವಿತಾ ಶೆಟ್ಟಿ ಹರೇ ಕೃಷ್ಣ ಪನ್ಲೆ. ಹರೇ ಕೃಷ್ಣ ಪ್ರಭು. ಅವು ಜೀವತತ್ವ ಅದೇ ದಾದೆ ಹರೇ ಕೃಷ್ಣ ಕೇನೊಂದಿಜಿ ಕೇಳಿದೆ. ಹರೇ ಕೃಷ್ಣ. ಜೀವತತ್ವ ಪನ್ನ ನಮ್ಮ ಮನುಷ್ಯರ್ನ ಕಲ್ನ ಫಿಲಾಸಫಿ ಅಂತಾನೆ. ಎಸ್ ತುಲೆ ಜೀವತತ್ವ ವಿಷ್ಣು ತತ್ವ ಇತ್ತೆ ಬ್ರಹ್ಮ ಜೀವತತ್ವ ಈಸ್ ಜೀವತತ್ವ. ಬೊಕ ಶಿವ ಈಸ್ ನೈದರ್ ಜೀವತತ್ವ ನಾರ್ ವಿಷ್ಣು ಇನ್ ಬಿಟ್ವೀನ್. ಶಿವಡ 55 ಕ್ವಾಲಿಟಿ, ಬ್ರಹ್ಮಡ 5 ಕ್ವಾಲಿಟಿ. ಬೊಕ ಮಾತ ವಿಷ್ಣು ತತ್ವ ಇತ್ತೆ ಮಾತ ರಾಮ ಬೊಕ ಮಾತ ಈ ಗರ್ಭೋದಕ ವಿಷ್ಣು ಬೊಕ ನರಸಿಂಹ ಮುಗುಲ್ ಮಾತ ವಿಷ್ಣು ತತ್ವ ಅಕ್ಲ ಅಶ್ಪ ಗುಣ. ಕೃಷ್ಣಡ ಅಶ್ಪತ 4 ಗುಣ ಪನಗ ಲೀಲಾ ಮಾಧುರ್ಯ, ವೇಣು ಮಾಧುರ್ಯ, ರೂಪ ಮಾಧುರ್ಯ, ಭಕ್ತ ಮಾಧುರ್ಯ 4 ಎಕ್ಸ್ಟ್ರಾ ಉಂಡು. ಅಂಚಾದ ಬ್ರಹ್ಮ ಜೀವತತ್ವ ಪೂರ್ತಿ ಪ್ರಳಯ ಅನ್ನಾಗ
పూర్తి ప్రళయానగా బ్రహ్మెల మహావిష్ణువులే పోపే ఆయల నదర్పిని అమరాత్ ಗೊತ್ತಾಂಡೆ ಅಂಚ ನಮ್ಮಲ ಜೀವತತ್ವ ನಮ್ಮಡ ಐವ ಕ್ವಾಲಿಟಿ ಇಜ್ಜಿ ಚೂರು ಚೂರು ಸಿಂಪ್ಟಮ್ಸ್ ಒಪ್ಪು ಅಂಡ ಬ್ರಹ್ಮಡ ಐವ ಕ್ವಾಲಿಟೀಸ್ ಉಂಟು ಐವ ಗುಣಗಳು. ಹರೇ ಕೃಷ್ಣ. ಶಿವ ಒಂದು ವಿಷ್ಣು ತತ್ವನೇ. ಶಿವ ಇಸ್ ನಾಟ್ ವಿಷ್ಣು, ನೈದರ್ ವಿಷ್ಣು ತತ್ವ ನಾರ್ ಜೀವತತ್ವ, ಈಸ್ ಇನ್ ಬಿಟ್ವೀನ್. ಓಕೆ. 55 ಗುಣ ಉಂಟು ಬ್ರಹ್ಮಡ ಐವ, ಶಿವಡ 55. ಶಿವ ದೇವರೇ ಮೃತ್ಯು ಇಜ್ಜಿ ಬಂತೇರು ಉಂಡೆ. ಶಿವ ಬಂತೇರು ದದ್ದದೆ ಅರ್ಥ ಇಜ್ಜಿ ಮೃತ್ಯು ಮರಣ ಇಜ್ಜಿ ಬಂತೇರು, ಮರಣ ಇಜ್ಜಿ ಬಂತೇರು ಶಿವಾಗ ಒಂದೇ ಬನ್ನಿ. Shiva is neither Jivatatva nor Vishnu. He is almost Vishnu. He is not Vishnu, he is almost Vishnu. Encha bannaga as net namma Brahma Samhita banpini Shiram yata dadi vikara vishesha yoga sanjayati nai tata pratak asti hetu yasham bhutam api tata samupet karyat govindamadi purusham tamam bhajami. Ee shloka banpini milk is turned into curd. Curd Shiva and milk Vishnu. Okay. Curd वापस milk आप जाना milk curd आप खुदा ना दे. Yes, Hare Krishna. Hare Krishna. Hare Krishna. Yes, Sukanya Shetty panle. ಹರೇ ಕೃಷ್ಣ ಪ್ರಭು. ಅವು ಗುರು ಪರಂಪರೆ ಮೇರು ಕೃಷ್ಣ ಭಗವಂತ ಇವಸ್ವಾನು ಮನು ಬಕ ಇಶ್ವಾಕ್ ಅರ್ಜುನ ಪುರ ಪಂತಿರತ್ತೆ ಯಾವುದಾಗ್ದು ಬೈಜಿ ಪ್ರಭು ಲಿಸ್ಟೆಡ್ ಓ ಲಿಸ್ಟೆಡ್ ಇಜ್ಜಿ ಮತ್ಲಬ್ ಭಗವದ್ಗೀತೆ ಪಂತಿರತ್ತೆ ಅವು ಅರ್ಜುನ ಆಗ್ಲ ಪಂತಿರತ್ತೆ ಅವು ಅಂಚ ಬರೊಂದಿಜ್ಜಿ ಗುರು ಪರಂಪರೆಡ ಅತ್ತ ಅವು ಬರ್ಪುಂಡಾಂಡ ಎಂಚನ್ ಬನ್ನಾಗ ಮೇನ್ ದಕ್ಲ ಪುದರ್ ಬರ್ಪಿನ್ ಗೊತ್ತಾಂಡದೆ ಮಸ್ತ್ ಜನ ಉಲ್ಲೇರು ಈ ರಂಚಲೆಕ್ಕ ಪಡೋನ್ ಸುಮಾರು ಉಲ್ಲೇರು అయితే ఎంగల గురు పరంపరేడ్ దద పన్నగా చైతన్య బద్రి బొక్క సుమారు ఆచార్యులు లేరు అండ్ ఇటు మెయిన్ ఆచార్యుని మాత్రం కుదర పడతారు. హరే కృష్ణ. హరే కృష్ణ. హరే కృష్ణ. ಬೇತೆ ನಾವು ಪ್ರಶ್ನೆ Okay, when you call when I was walking. Hare Krishna. Appo nam mukta manpuga